ಇವತ್ತು ಸುದ್ದಿ ನ್ಯೂಸ್ ತಂಡ ವನೀಶ್ ನಾನು ಪ್ರಸಾದ್ ನೇತ್ರಾವತಿ ಸ್ನಾನಘಟ್ಟಕ್ಕೆ ಬಂದಿರುವಂತದ್ದು ಯಾಕಂತ ಹೇಳಿದ್ರೆ ನೇತ್ರಾವತಿಯನ್ನು ತೋರ್ಸಕ್ಕಲ್ಲ, ಅದರ ಪಕ್ಕ ಸೃಷ್ಟಿಯಾಗಿರುವಂತಹ ಹಳ್ಳ ಕೆರೆಯನ್ನು ತೋರ್ಸಕ್ಕೋಸ್ಕರ. ಎಸ್, ಆ ನೇತ್ರಾವತಿ ಸ್ನಾನಘಟ್ಟದ ಪಕ್ಕನೆ ದೊಡ್ಡ ದೊಡ್ಡ ಹಳ್ಳ ಕೆರೆ ಸೃಷ್ಟಿಯಾಗಿದೆ. ನಿಜಕ್ಕೂ ಕೂಡ ಹೌದು, ಇದು ಸೃಷ್ಟಿಯಾಗಿರುವಂತದ್ದು ಇತ್ತೀಚೆಗೆಲ್ಲ ಸುಮಾರು ವರ್ಷವಾಗಿದೆ. ಇದು ನೇತ್ರಾವತಿಯ ಆ ಒಂದು ಮುಖ್ಯ ರಸ್ತೆ ಏನಿದೆ, ಧರ್ಮಸ್ಥಳಕ್ಕೆ ಹೋಗುವಂತ ಮುಖ್ಯ ರಸ್ತೆಯಿಂದ ಅಜೆಕುರಿ ಮುಂಡಾಜಿಗೆ ಕನೆಕ್ಟ್ ಆಗುವಂತ ರಸ್ತೆ ಇದು. 2010ರಲ್ಲಿ ಅಂದಾಜು 2010ರಲ್ಲಿ ಪ್ರಧಾನಮಂತ್ರಿ ಸಡಕ್ ಯೋಜನೆಯಡಿ ನಿರ್ಮಾಣ ಆಗಿರುವಂತಹ ರಸ್ತೆ ಇದು. ಇದೀಗ ರಸ್ತೆ ಹದಗೆಟ್ಟು ಆಲ್ಮೋಸ್ಟ್ ಆಗಿ ಒಂದು 5ರಿಂದ 6 ವರ್ಷ ಆಗಿದೆ. ಆದ್ರೆ ಈವರೆಗೆ ಕೂಡ ಈ ಕಡೆ ತಲೆ ಎತ್ತಿ ನೋಡೋರು ಕೂಡ ಯಾರೂ ಇಲ್ಲ. ಇದೀಗ ಈ ಒಂದು ರಸ್ತೆ PWD ಇಲಾಖೆ ಅಡಿ ಬರುತ್ತೆ. ಆದ್ರೆ ಆ ಇಲಾಖೆ ಇದೆಯೋ ಇಲ್ವೋ ಅನ್ನೋದು ಕೂಡ ಡೌಟ್ ಇಲ್ಲಿರುವಂತಹ ಗ್ರಾಮಸ್ಥರಿಗೆ. ಯಾಕಂತ ಹೇಳಿದ್ರೆ ಇಲ್ಲಿ ನೀವು ನೇರವಾಗಿ ಅಜಕುರಿ ರೋಡ್ ತನಕ ಹೋದ್ರೆ ನಿಮ್ಗೆ ಇಲ್ಲಿರುವಂತಹ ಒಂದು ವಿಚಿತ್ರ ಅನುಭವ ಆಗುವಂತದ್ದು, ಎಲ್ಲೋ ಕೂಡ ಯಾವುದೊಂದು ಗ್ರಹದಲ್ಲಿ ಇದೀವೋ ಅಂತ ಅನುಭವ ಆಗುವಂತದ್ದು ಅಂತೂ ಫಿಕ್ಸ್. ಯಾಕಂತ ಹೇಳಿದ್ರೆ ಅಷ್ಟು ರಸ್ತೆ ಗಂಡುಗಳಿದೆ. ನೀವು ನೋಡ್ತಿರ್ಬೋದು, ಸಾಲಾಗಿ ಆರಂಭದಲ್ಲೇ ನಿಮ್ಗೆ ಸಿಗುವಂತಹ ರಸ್ತೆ ಗುಂಡಿ ನಿಮ್ಗೆ ಹೋಗ್ತಾ ಹೋಗ್ತಾ ರಸ್ತೆ ಗುಂಡಿಗಳು ಜಾಸ್ತಿ ಆಗ್ತಾ ಜೊತೆಗೆ ದೊಡ್ಡ ದೊಡ್ಡ ಗುಂಡಿಗಳು ಸಿಗುವಂತದ್ದು. ಮುಖ್ಯವಾಗಿ ಧರ್ಮಸ್ಥಳಕ್ಕೆ ತೀರ್ಥ ತೆಗೆದುಕೊಳ್ಳುವಂತ ರಸ್ತೆ ಕೂಡ ಇದೆ. ಇದೇ ದಾರಿ ಹೋದ ನಿಮ್ಗೆ ತೀರ್ಥ ಗುಂಡಿ ಕೂಡ ಇದೆ. ಇದೇ ರಸ್ತೆ ಮೂಲಕ ಅರ್ಚಕರು ಬರ್ತಾರೆ. ಅರ್ಚಕರು ಬಂದು ಇದೇ ರಸ್ತೆ ಮೂಲಕ ಹೋಗಿ ತೀರ್ಥ ಗುಂಡಿಯಿಂದ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಧರ್ಮಸ್ಥಳಕ್ಕೆ ಹೋಗುವಂತದ್ದು. ಸೊ ಶುದ್ಧವಾಗಿರುವಂತಹ ಅರ್ಚಕರು ಇದೇ ರಸ್ತೆ ಮೂಲಕ ಹೋಗ್ಬೇಕಾಗುತ್ತೆ. ಜೊತೆಗೆ ಜೋಡುಸ್ಥಾನ, ಮುಂಡ್ರುಪಾಡಿ ಈ ಕಡೆ ಬರುವಂತಹ ಅನೇಕ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಕೂಡ ಶಾಲೆಗೆ ಹೋಗೋಕೆ, ಕಾಲೇಜಿಗೆ ಹೋಗೋಕೆ ಇದೇ ರಸ್ತೆ ಮೂಲಕ ಹೋಗ್ಬೇಕಾಗುತ್ತೆ. ಈ ತರ ರಸ್ತೆ ಗುಂಡಿ ಇದ್ದಾಗ ಜನಸಾಮಾನ್ಯರು ಹೇಗೆ ಹೋಗ್ಬೇಕು? ಹೊಸದಾಗಿ ಗಾಡಿ ತಂದಂತವ್ರಂತೂ ಈ ರಸ್ತೆ ಮೂಲಕ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಆ ಗಾಡಿ ಕೇವಲ 1-2 ತಿಂಗಳಲ್ಲೇ ಗ್ಯಾರೇಜಿಗೆ ಹೋಗುದಂತ ಫಿಕ್ಸ್. ಹಾಗಾಗಿ ಒಂದು ಕಡೆ ಬಾಡಿಗೂ ರಿಪೇರಿ ಬೇಕಾಗುತ್ತೆ, ಒಂದು ಗಾಡಿ ಕೂಡ ರಿಪೇರಿ ಆಗುವಂತಹ ಸಂಭವ ಈ ರಸ್ತೆ ಮೇಲೆ ಕಾಣಿಸ್ತಾ ಇದೆ. ಅಷ್ಟೊಂದು ರಸ್ತೆಗಳು ಇಲ್ಲಿ ಇರುವಂತದ್ದು. ನಿಜ ಕೂಡ ಈ PWD ಇಲಾಖೆಯವರು ಯಾಕೆ ಇಷ್ಟೊಂದು ಬೇಜವಾಬ್ದಾರಿನ ತೋರಿಸ್ತಾ ಇದ್ದಾರೆ? ಈ ರೀತಿ ಒಂದು ರಸ್ತೆ ಹದಗೆಟ್ಟಿದೆ. ಸುಮಾರು ಒಂದು 5-6 ವರ್ಷಗಳ ಮೇಲೆ ಈ ರಸ್ತೆ ಹದಗೆಟ್ಟು ಪ್ರತಿ ವರ್ಷ ಕೂಡ ಮಳೆ ಬಂದಾಗ ಇದೇ ರೀತಿಯ ಪರಿಸ್ಥಿತಿ ಇಲ್ಲಿ ತಲೆದೋರುವಂತದ್ದು. ಒಂದು ಕಡೆ ನೇತ್ರಾವತಿಯ ಸ್ನಾನಘಟ್ಟ, ಅಲ್ಲಿ ನೀರಂತೂ ಉಕ್ಕಿ ಹರಿತಾ ಇರುತ್ತೆ. ಇನ್ನು ಅದರ ಪಕ್ಕ ನ್ಯಾಚುರಲ್ ಆಗಿ ಹಳ್ಳ ಕೆರೆ ಸೃಷ್ಟಿಯಾಗಿದೆ. ಇದು ಜನಗಳ ಸೌಭಾಗ್ಯವೋ ಏನಂತ ಗೊತ್ತಿಲ್ಲ, ಅಷ್ಟೊಂದು ದೊಡ್ಡ ದೊಡ್ಡ ಹಳ್ಳ ಕೆರೆಗಳು ಇದೆ. ಇನ್ನು ಇದೇ ದಾರಿ ಮೂಲಕ ನಾನು ಆಗ್ಲೇ ಹೇಳ್ದೆ, ಧರ್ಮಸ್ಥಳ ಕೂಡ ತೀರ್ಥವನ್ನು ಕೂಡ ತೆಗೆದುಕೊಳ್ಳುವಂತಹ ರಸ್ತೆ, ಮುಂದೆ ಹೋದ ತೀರ್ಥ ಗುಂಡಿ ಕೂಡ ಇದೆ. ಇನ್ನು ಅನೇಕ ಶಾಲಾ ಮಕ್ಕಳು, ಕಾಲೇಜು ಮಕ್ಕಳು, ಉದ್ಯೋಗಿಗಳು ಎಲ್ಲರೂ ಕೂಡ ಇದೇ ರಸ್ತೆ ಮೂಲಕ ಹೋಗ್ತಾರೆ. ಇನ್ನು ನಾನು ಆಗ್ಲೇ ಹೇಳಿದೆ, ಮುಂಡಾಜಿಗೆ ಕನೆಕ್ಟ್ ಆಗುವಂತಹ ರಸ್ತೆ ಇದು. ಮುಂಡಾಜಿ ಹೈವೇಗೆ ಕನೆಕ್ಟ್ ಆಗುವಂತಹ ರಸ್ತೆ, ಜೋಡುಸ್ಥಾನ, ಮುಂಡ್ರುಪಾಡಿ ರಸ್ತೆ ಇದು. ಇಷ್ಟು ರಸ್ತೆ ಹದಗೆಟ್ಟು 5-6 ವರ್ಷ ಆಗಿದೆ. ಆದ್ರೆ ಆವತ್ತಿಂದ ಈವರೆಗೆ ಕೂಡ ಒಬ್ಬ ಅಧಿಕಾರಿ ಕೂಡ ಇಲ್ಲಿ ಬಂದು ನೋಡಿಲ್ಲ. ಇದರ ಬಗ್ಗೆ ಒಂದು ಪರಿಶೀಲನೆ ಕೂಡ ಮಾಡಿಲ್ಲ ಅನ್ನುವಂಥದ್ದು ಗ್ರಾಮಸ್ಥರ ಒಂದು ಆಕ್ರೋಶ. ಹಾಗಾಗಿ ಪ್ರತಿಯೊಬ್ಬರು ಹೇಳುವಂಥದ್ದು, ನಮ್ಗೆ ಈ ರಸ್ತೆ ಒಂದು ಅಭಿವೃದ್ಧಿ ಆದ್ರೆ ಧರ್ಮಸ್ಥಳ ಅಭಿವೃದ್ಧಿ ಆದಾಗ. ಯಾಕಂತ ಹೇಳಿದ್ರೆ ಅನೇಕ ಜನ ಯಾತ್ರಾರ್ಥಿಗಳು ಇಲ್ಲಿ ಬರ್ತಾರೆ, ನೇತ್ರಾವತಿಗೆ ಬರ್ತಾರೆ. ಸೊ ಧರ್ಮಸ್ಥಳಕ್ಕೆ ಬಂದಾಗ ಅವರ ಮನಸ್ಸಲ್ಲಿ ಏನೋ ಒಂದು ಭಾವನೆ ಇರುತ್ತೆ. ಇದೀಗ ಆ ಸ್ನಾನಘಟ್ಟದ ಹತ್ರನೇ ಈ ರಸ್ತೆ ಈ ತರ ಇದ್ದಲ್ಲಿ ಧರ್ಮಸ್ಥಳದ ಮೇಲೆ ಯಾವ ಭಾವನೆ ಬೀಳ್ಬಹುದು ಅನ್ನೋದು ಕೂಡ ಇಲ್ಲಿನ ಗ್ರಾಮಸ್ಥರ ಒಂದು ನೋವು ಕೂಡ ಆಗಿರುವಂತದ್ದು. ಹಾಗಾಗಿ ಆದಷ್ಟು ಬೇಗ ಈ ರಸ್ತೆ ರಿಪೇರಿ ಆಗ್ಬೇಕು, ಒಳ್ಳೆಯ ರಸ್ತೆ ಇಲ್ಲಿ ನಿರ್ಮಾಣ ಆಗ್ಬೇಕು ಅನ್ನೋದು ಗ್ರಾಮಸ್ಥರ ಆಗ್ರಹ. ಈಗ ಅನೇಕ ಮಂದಿ ಆಟೋ ಚಾಲಕರು, ಗ್ರಾಮಸ್ಥರು ಎಲ್ಲರೂ ಕೂಡ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಈಗ ನೀವು ಇಲ್ಲಿ ಆಟೋ ಚಾಲಕರು, ಎಷ್ಟು ವರ್ಷದಿಂದ ಸರ್ವಿಸ್ ಮಾಡ್ತಿದ್ದೀರಾ ನೀವು? ತುಂಬಾ ವರ್ಷ ಆಯ್ತು. ತುಂಬಾ ವರ್ಷ ಆಯ್ತು. ಈ ರಸ್ತೆ ಈ ತರ ಹದಗೆಟ್ಟು ಎಷ್ಟು ವರ್ಷ ಆಗಿರ್ಬೋದು ನೀವು ನೋಡಿದ ಪ್ರಕಾರ? ಒಂದು 2 ವರ್ಷದಿಂದ ಅಂತೂ ಫುಲ್ ಹೋಗಿದೆ. 5-6 ವರ್ಷ ಮೇಲೆ ಆಯ್ತು. ಈ ರೋಡ್ ಆಗಿ 15 ವರ್ಷ ಆಗಿದೆ. ಈ ರೋಡ್ ಆಗಿ 15 ವರ್ಷ. 15 ವರ್ಷ ಆಗಿದೆ. ಇಷ್ಟರವರೆಗೆ ಯಾರು ಕೂಡ ಇದ್ರ ಬಗ್ಗೆ ಗಮನ ಕೊಡ್ಲಿಲ್ಲ. ಯಾವ ಇದ್ರ ರಾಜಕೀಯದವರು ಕೂಡ ಈ ರೋಡಿನ ಬಗ್ಗೆ ಏನು ಗಮನ ಕೊಡುವುದೇ ಇಲ್ಲ. 15 ವರ್ಷ ಆಯ್ತು ರಸ್ತೆ ಆಗಿ. ಇಷ್ಟುವರೆಗೆ ಒಂದು ಯಾವುದೇ ಒಂದು ಇದು ಇಲ್ಲ ಇದಕ್ಕೆ, ಈ ರೋಡಿಗೆ. ಇದೇ ತರ ಇದೆ. ಈ ತರ ಗುಂಡಿ ಎಲ್ಲ ಬಿದ್ದು ಎಷ್ಟು ವರ್ಷ ಆಗಿರ್ಬೋದು? ಗುಂಡಿ ಬಿದ್ದು ಒಂದು 5 ವರ್ಷ ಕಲಿಯಿತು ಇದು. 5 ವರ್ಷ ಮೇಲೆ ಆಯ್ತು. 5 ವರ್ಷ ಮೇಲೆ ಆಯ್ತು. ಪ್ರತಿ ಮಳೆಗಾಲದಲ್ಲಿ ಯಾವ ತರ ಸಮಸ್ಯೆ ಇಲ್ಲಿ ಆಗುತ್ತೆ? ಮಳೆಗಾಲದಲ್ಲಿ ಫುಲ್ಲು ಈ ರೋಡೇ ಇರಲ್ಲ, ಖಾಲಿ ನೀರೇ ಇರುತ್ತೆ ಖಾಲಿ. ನಾವು ಆ ನೀರೆಲ್ಲ ಕಮ್ಮಿ ಆದ್ಮೇಲೆ ಒಂದೊಂದ್ಸಲ ಹೋಗುದು ಇಲ್ಲಿಂದ ಗಾಡಿಯವರೆಲ್ಲ. ಬೈಕ್ ಅಂತೂ ಹೋಗಕ್ಕೆ ಅಲ್ಲ, 2 ವೀಲರ್ ಗಾಡಿ ಎಲ್ಲ ಅಷ್ಟು ಅದೇ ಗಟ್ಟಿದೆ. ಇದನ್ನು ಕೆಲವರು ಯಾರಿಲ್ಲ. ನೀವು ಯಾರಿಗಾದ್ರೂ ಮನವಿ ಕೊಟ್ಟಿದ್ದೀರಾ? ತುಂಬಾ ಸಲ ಮನವಿ ಕೊಟ್ಟಿದ್ದೇವೆ. MLA ಜೊತೆ ಕೂಡ ಮಾತಾಡಿದ್ದೇವೆ, ಶಾಸಕರ ಜೊತೆ ಕೂಡ ಇದ್ರ ಬಗ್ಗೆ ಹೇಳಿದ್ದೇವೆ. ಇದಕ್ಕೆ ಬೇರೆ ಪಂಚಾಯತಿ ಮಟ್ಟದಲ್ಲಿ ಕೂಡ ಇವ್ರಿಗೂ ಗಮನಕ್ಕಿದೆ, ಇದು ರೋಡ್ ರಸ್ತೆ ಹೇಗೆ ಇದೆ ಅಂತ ಹೇಳಿ. ಅವರಲ್ಲಿ ಅಷ್ಟು ಅನುದಾನ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾರು ಇದನ್ನು ನೋಡುವವರು ಇಲ್ಲ ಈ ರೋಡ್ ಬಗ್ಗೆ. 5 ವರ್ಷದಿಂದ ಇದೇ ತರ.
ರೋಡ್ ಆಗಿ 15 ವರ್ಷ ಆಯ್ತು. ಒಂದು ತುಂಬಾ ಮೈಂಟೈನ್ ಮಂದಿ ಯಾತ್ರಾರ್ಥಿಗಳು ಬರ್ತಾರೆ, ಅನೇಕ ಬೇರೆ ಬೇರೆ ಊರಿನವರು ಬರ್ತಾರೆ. ಅದ್ರ ಬರ್ತಾರೆ. ಪಕ್ಕನೆ ಈ ತರ ರಸ್ತೆ ಇದೆ, ನಿಮ್ಗೆ ಎಷ್ಟೊಂದು ಬೇಜಾರಾಗುತ್ತೆ ಇದನ್ನ. ತುಂಬಾ ಬೇಜಾರಾಗ್ತದೆ ಮೇಡಮ್, ತುಂಬಾ ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ಇದ್ರಲ್ಲಿ ಪಕ್ಕದಲ್ಲಿ ಒಂದು ರೋಡ್ ಇದೆ ಜೋಡಿಸ್ತಾರ ಅಂತ ಹೇಳಿ, ಅದು ಕೂಡ ಕಾಂಕ್ರೀಟ್ ಎಲ್ಲ ಆಗಿದೆ. ಆ ರೋಡ್ ಚೆನ್ನಾಗಿದೆ. ಅದು ನಮ್ಮ MLA ಇದು ಮಾಡಿರುವಂತ ರೋಡ್. ಅದು ಈ ಪಕ್ಕದ ರೋಡರಿಗೆ ಏನು ಮಾಡ್ಲಿಲ್ಲ. ಇದು 15 ಅದೇ ಅಭಿವೃದ್ಧಿ ಆಗಿದೆ, ಚೆನ್ನಾಗಿ ಆಗಿದೆ ರೋಡ್. ಅಲ್ಲ ನಮಗೂ ಬೇಕು ಆ ರೋಡ್ ಜೋಡಿಸೋದ್ರಿಂದ ನಾವು ಒಂದೊಂದ್ಸಲ ಆ ರೋಡಿಂದಲೇ ಹೋಗ್ತೇವೆ. ಯಾಕಂತ ಹೇಳಿದ್ರೆ ಅದೇ ಗಟ್ಟಿ ಇರ್ತದೆ, ನೀರಿದ್ದು ಸಮಸ್ಯೆ ಎಲ್ಲ ಇರ್ತದೆ ಮಳೆಗಾಲದಲ್ಲಿ. ನಾವು ಕೂಡ ಹೋಗೋದು ಜೋಡಿಸೋಣ ರೋಡ್. ಅಭಿವೃದ್ಧಿ ಒಳ್ಳೆ ಇದೆ, ನಮ್ಮ ಊರಿನಿದೆ, ಬೇಕಾಗಿತ್ತು, ಮಾಡಿದ್ದಾರೆ. ಅದೇ ರೀತಿ ಇದನ್ನು ಕೂಡ ಮಾಡ್ಬೋದಿತ್ತು, ಇದನ್ನು ಮಾಡ್ಲಿಲ್ಲ. ಇದು ಇದೆ ಇಲಾಖೆ ಬರುತ್ತೆ, PW ಇಲಾಖೆ ಬರುತ್ತೆ ಮೇಡಮ್. ಇದು ಎಷ್ಟು ಒಂದು 15 ಅಲ್ಲ, ಒಂದು 16 ವರ್ಷ ಕಲಿದೆ ಈ ರೋಡ್ ಆಗಿ. ಒಂದು ರೋಡಿಗೆ ಎಷ್ಟು ವರ್ಷ ಇದೆ ಮೇಡಮ್ ಮೈಂಟೈನ್? ಒಂದು 5 ವರ್ಷ ಇದೆಯಾ? 5 ವರ್ಷ ಇರುತ್ತೆ. ಇದು 15-16 ವರ್ಷದಿಂದ ಇದೇ ತರ ಇದೆ. ಎಲ್ರು ಇಲ್ಲಿ ಈ ರೋಡಲ್ಲಿ ಎಲ್ರು ಬರ್ತಾರೆ, ಅನೇಕ ಭಕ್ತಾದಿಗಳು ಬರ್ತಾರೆ, ಇಲ್ಲಿ ದೇವಸ್ಥಾನಕ್ಕೆ ಬಂದವರು ಬರ್ತಾರೆ. ಇಲ್ಲಿಂದ ತಗೊಂಡು ನೇತ್ರಾವತಿ ಇಲ್ಲಿಂದ ತಗೊಂಡು ಹೋಗೋದು ಅವ್ರಿಗೂ ಕೂಡ ಭಾರಿ ಕಷ್ಟ ಆಗುತ್ತೆ. ಅರ್ಚಕರಿಗೆ ತುಂಬಾ ಕಷ್ಟ ಆಗ್ತದೆ. ಅವ್ರು ಬರೀ ಕಾಲಲ್ಲಿ ಬರೋದು, ಅವರಿಗೆ ತುಂಬಾ ನಡ್ಕೊಂಡು ಹೋಗ್ಲಿಕ್ಕೆ ಇದ್ರಲ್ಲಿ ನೀರಲ್ಲಿ ಸಮಸ್ಯೆ ಆಗ್ತದೆ. ಸಮಸ್ಯೆ ಆದ್ರೆ ಏನು, ಇಲ್ಲಿ ತಿರುಗಿ ನೋಡೋರು ಯಾರು ಇಲ್ಲಲ್ಲ. ಈ ರೋಡಿಗೆ ಯಾವ ರಾಜಕೀಯದವರು ಕೂಡ ಇದರಲ್ಲಿ ಮಾಡ್ತಾ ಇಲ್ಲ, ತಿರುಗಿ ಕೂಡ ನೋಡ್ತಾ ಇಲ್ಲ. ಇನ್ನೊಂದು ವಿಶೇಷವಾಗಿ ಕಳೆದ ವರ್ಷ ಇದೇ ಒಂದು ರಸ್ತೆಯ ಗುಂಡಿಗಳ ಬಗ್ಗೆ ಇಲ್ಲಿ ಬಾಳೆಗಿಡ ನೆಟ್ಟು ಒಂದು ಪ್ರತಿಭಟನೆ ಕೂಡ ಮಾಡಿದ್ರು. ಇದಕ್ಕೊಂದು ಜೋಕ್ ಅಂತ ಹೇಳಿದ್ರೆ, ಆ ಬಾಳೆಗಿಡದಲ್ಲಿ ಈಗ ಬೇರೆ ಕಡೆ ನೆಟ್ಟು ಅದರಲ್ಲಿ ಗೊನೆ ಕೂಡ ಆಗಿದೆ. ಆದ್ರೆ ರಸ್ತೆ ಮತ್ತು ಅಭಿವೃದ್ಧಿ ಆಗಿರುವಂತ ಒಂದು ತಮಾಷೆ ಕೂಡ ಇರುವಂತದ್ದು. ಅದ್ರ ಬಗ್ಗೆ ಮಾತಾಡ್ಸೋಣ. ಸರ್, ನೀವು ಮಾತಾಡ್ತಿದ್ರಿ, ಇರಿ. ಲಾಸ್ಟ್ ಇಯರ್ ನೀವೆಲ್ಲ ಒಂದು ಪ್ರತಿಭಟನೆ ಮಾಡಿದ್ರಿ, ಹೇಗೆ ಮಾಡಿದ್ರಿ ನೀವು? ಅದೇ ಬಾಳೆ ಗಿಡ ನೆಟ್ಟು ಎಲ್ಲ ಇದೆಲ್ಲ ನೆಟ್ಟು, ಅಡಿಕೆ ಗಿಡ ಅದೆಲ್ಲ ನೆಟ್ಟು ಪ್ರತಿಭಟನೆ ಮಾಡಿದ್ವು. ಪಂಚಾಯತಿಯವರೆಲ್ಲ ಬಂದಿದ್ರು, ನೋಡಿದ್ರು. ಇದೆಲ್ಲ ಮಾಡಿ ಅಂತೆಲ್ಲ ನೋಡಿ, ಅದು ಜಿಲ್ಲಾ ಪಂಚಾಯತಿ ರೋಡ್ ಅಂತ ಆಗಿಬಿಟ್ಟು ಸುಮ್ಮನೆ ಬಿಟ್ಟು. ಓಕೆ. ಸೊ ಈಗ ಬಾಳೆ ಗಿಡ ಬೇರೆ ಕಡೆ ಅದು ಬೇರೆ ಕಡೆ ನೆಟ್ಟು ಅದು ಫಲ ಬರ್ತಾ ಇದೆ ಈಗ. ಇಲ್ಲಿ ಮತ್ತೆ ಯಾವುದೇ ಫಲ ಯಾವ್ದು ಇಲ್ಲ. ಓಕೆ. ಸೊ ನೀವಾಗ ಹೇಳಿದ್ರಿ, ಅವರು ಕೂಡ ಹೇಳಿದ್ರು ಅರ್ಚಕರು ಬರೀಗರ ಇಲ್ಲಿ ಹೋಗ್ಬೇಕಾಗುತ್ತೆ ಅಂತ. ಸೊ ದೇವಸ್ಥಾನಕ್ಕೆ ಹೋಗುವಂತ ತೀರ್ಥ ತಗೊಂಡು ಹೋಗಿ ಇಲ್ಲಿ ಬರ್ತಾರೆ. ಸೊ ಅವರು ನೋಡಿದಾಗ ಕೂಡ ಎಷ್ಟು ಅದೊಂದು ಬೇಜಾರಾಗ್ತದೆ. ಯಾಕಂದ್ರೆ ಅದು ಸಹ ಬರಿಗಾಲಲ್ಲಿ ಬರೋದು, ಅವರು ಬೆಳಿಗ್ಗೆ ಈ ಕೆಸರಲ್ಲಿ ಬರ್ಬೇಕು, ಯಾರಾದ್ರು ಗಾಡಿ ಬಂದ್ರೆ ನಡ್ಸ್ಕೊಂಡು ಹೋಗ್ತಾರೆ, ನೋಡೋ ಬೇಜಾರಾಗುತ್ತೆ. ಸೊ ನಿಮ್ಮ ಆಗ್ರಹ ಏನು ಸರ್? ಈಗ ನಿಮ್ಗೆ ರಸ್ತೆ ಅಗತ್ಯವಾಗಿ ಬೇಕೇ ಬೇಕು ಅಂತ ಹೇಳುವಾಗ ನೀವ್ ಏನ್ ಹೇಳ್ತೀರಾ? ಆಗ್ಲೇಬೇಕು, ಪ್ಯಾಚ್ ವರ್ಕ್ ಆದ್ರೂ ಮಾಡ್ಬೇಕಲ್ಲ. ಏನಾದ್ರೂ ಇದಕ್ಕೆ ಒಂದು ಪ್ಯಾಚ್ ವರ್ಕ್ ಆದ್ರೂ ಮಾಡಿದ್ರೆ ಸ್ವಲ್ಪ ಹೋಗ್ಲಿಕ್ಕೆ ಆಗ್ತದಲ್ಲ. ಮಕ್ಕಳು, ಶಾಲೆ ಮಕ್ಕಳೆಲ್ಲ ಬರ್ತಾರೆ, ಅವ್ರಿಗೆ ಕೆಸರಡಿಸ್ಕೊಂಡು ಹೋಗೋದು. ಸೊ ನೀವು ಆಟೋ ಚಾಲಕರು ಈ ರಸ್ತೆ ಮೇಲೆ ತುಂಬಾ ಜನ ಯಾಕಂದ್ರೆ ಈಗ ನಾವು ಇಲ್ಲಿ ಈ ಕಡೆ ಊರಿನ ಸ್ಥಳೀಯರದ್ದು ಬಾಡಿಗೆ ಕೂಡ ಹೋಗೋದಿಲ್ಲ. ಯಾಕಂದ್ರೆ ರೋಡ್ ಆ ರೀತಿ ಇದೆ. ಅವರು ನಮಗೆ ಬೈತಾರೆ, ಯಾರು ಬರೋದಿಲ್ಲ ಅಂತ. ಯಾರ ಹತ್ರ ಸೊ ನಿಮ್ಗೆ ಆಟೋ ಆತರ ಹೋದ್ರೆ ನಿಮ್ಗೂ ಕೂಡ ಸಮಸ್ಯೆನೆ, ನಿಮ್ಮ ಜೀವ ತುಂಬುವಂತಹ ಒಂದು ಆಟೋ ಅದು ಕೂಡ. ಹೌದು, ಏನ್ ಮಾಡುದು, ಈಗ ಬಾಡಿಗೆ ಸಹ ಕಡಿಮೆ ಆಗಿದೆ. ಬಾಲಕೃಷ್ಣ. ಬೇರೆ ಮಾತಾಡ್ತೀರಾ? ಪ್ರತಿಭಟನೆ ಮಾಡುವಂತ ಏನಾದ್ರು ಸೂಚನೆ ಇದೆಯಾ ಸರ್? ಇದೆ ಮೇಡಮ್, ಎಲ್ಲ ಈಗ ಊರವರು ಒತ್ತಡ ಇದೆ, ಮತ್ತೆ ಈ ಆಟೋ ಚಾಲಕರು ಎಲ್ಲರೂ ಒತ್ತಡ ಇದೆ. ನಾವು ಮಂಗಳವಾರ ದಿವಸ ಪ್ರತಿಭಟನೆ ಮಾಡ್ತೇವೆ. ಮತ್ತೆ ಮಾಡ್ತೇವೆ. ಹೇಗೆ ಮಾಡ್ತೀರಾ? ಇದೇ ರಸ್ತೆಯಲ್ಲೇ ಕುತ್ಕೊಳ್ತೇವೆ, ಏನ್ ಬೇರೆ ಪರಿಸ್ಥಿತಿ ಏನಿಲ್ಲ ನಮಗೆ. ಈಗ ಮೊದಲು ನಾವು ಗಿಡ ಎಲ್ಲ ನೆಟ್ಟಿದ್ದೇವೆ, ಅದೀಗ ಬಾಳೆಹಣ್ಣಾಗಿದೆ. ಅದಕ್ಕೆ ಅದಾಯ್ತು, ಅದನ್ನು ಯಾರು ಕೇಳಲಿಲ್ಲ. ಇನ್ನು ರೋಡಲ್ಲೇ ಕುತ್ಕೊಳ್ತೇವೆ ನಾವು. ಒಂದು ಗಾಡಿ ಯಾರು ಕೂಡ ಹೋಗ್ಬಾರ್ದು ಇಲ್ಲಿಂದ. ಆ ತರ ನಾವು ಏನಾದ್ರೂ ಒಂದು ನೋಡಿ, ಏನಾದ್ರೂ ನಮಗೆ ಒಂದು ಸಜೆಷನ್ ಬೇಕಲ್ಲ ಈ ರೋಡಿಗೆ. ಅದಕ್ಕಾಗಿ ನಾವು ಎಲ್ಲ ಊರವರು ಸೇರಿ ಒಂದು ಪ್ರತಿಭಟನೆ ಮಂಗಳವಾರ ನಾವು ಮಾಡ್ತೇವೆ ಅಂತ ಹೇಳಿ ಊರವರೆಲ್ಲ ಮಾತಾಡ್ಕೊಂಡಿದ್ದೇವೆ. ಅಂದ್ರೆ ಸಿದ್ದಿಕ್ ಅಂತ ಹೇಳಿ. ಈಗ ನೇತ್ರಾವತಿಯಿಂದ ಅಜೆಕುರಿ ಅಂತ ಹೇಳಿದ್ರೆ ಮುಂಡಾಜೆ ಕಡೆ ಕನೆಕ್ಟ್ ಆಗುವಂತ ರಸ್ತೆ, ಇದ್ರ ಬಗ್ಗೆ ಮಾತಾಡಕ್ಕೆ ಇರುವಂತಹ ಗ್ರಾಮಸ್ಥರಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಸಂತೋಷ್ ಹೆಗಡೆ. ನೀವು ಇಲ್ಲಿಯ ಲೋಕಲ್? ನಾವು ಇಲ್ಲಿ ಪಂಪ್ ಸೆಟ್ ಅಲ್ಲಿ ಪಂಪ್ ಹೌಸ್, ಧರ್ಮಸ್ಥಳ ಪಂಪ್ ಹೌಸ್. ಓಕೆ. ಈ ರಸ್ತೆ ಈ ತರ ಒಂದು ಹದಗೆಟ್ಟು ಎಷ್ಟು ವರ್ಷ ಆಗಿದೆ? ನಾವು ನೋಡೋದಿಗೆ ಒಂದು 2-3 ವರ್ಷ ಆಗ್ಬೋದು. ಆವಾಗಿಂದ ಇದೇ ತರ ಇದೆ. ಸೊ ಇವಾಗ ಯಾವ ತರ ಕಾಣಿಸ್ತದೆ ನಿಮ್ಗೆ? ಒಂದು ಕಡೆ ನೇತ್ರಾವತಿ, ಇನ್ನೊಂದು ಕಡೆ ಅದ್ರ ಹತ್ತಿರ ಕೂಡ ಬೇರೆ ಬೇರೆ ಹಳ್ಳ ಕೆರೆ ಕಾಣಿಸ್ತಾ ಇದೆ. ಹೇಗೆ? ಹೌದು, ಹಳ್ಳ ಕೆರೆ ಎಲ್ಲ ಮೊನ್ನೆ ಎಲ್ಲ ನಾವು JCB ಎಲ್ಲ ತರಿಸಿ ಎಲ್ಲ ಇದು ಮಾಡಿಸಿದ್ವಿ, ನೀರೆಲ್ಲ ಹೋಗಿ. ಇಲ್ಲ ಅಂದ್ರೆ ನೀರೆಲ್ಲ ಇಲ್ಲೇ ಇತ್ತು, ರೋಡಲ್ಲಿ ಇತ್ತು. ಓಕೆ. ಸೊ ನೀವೇ ಗ್ರಾಮಸ್ಥರು ಸೇರ್ಕೊಂಡು? ನಾವು ಗ್ರಾಮಸ್ಥ ಅಂದ್ರೆ ನಮ್ದು ಇದು ಡಿಪಾರ್ಟ್ಮೆಂಟ್ ಇಂದ JCB ಎಲ್ಲ ತರಿಸಿ ಕಣಿ ಒಂದು ಇದು ಮಾಡಿಸಿದ್ವಿ, ಬಿಡಿಸಿ ಕೊಟ್ಟಿದ್ವಿ. ಬಟ್ ಈಗ ನೀವು ಪ್ರತಿನಿತ್ಯ ಇಲ್ಲಿಂದ ಓಡಾಡ್ತೀರಾ? ಹೌದು, ವಾಹನಗಳು ನೂರಾರು ಓಡಾಡುತ್ತೆ. ಮಕ್ಕಳಿಗೆಲ್ಲ ಹೋಗ್ಲಿಕ್ಕೆ ತೊಂದರೆ. ಮತ್ತೆ ಲೈಟ್ ಹೇಳಿದ್ವಿ, ಮೊನ್ನೆ ಅವತ್ತು ಹೇಳಿದ್ವಿ, ಲೈಟ್ ಹಾಕಿಲ್ಲ. 3 ಲೈಟ್ ಪಂಚಾಯತಿಗೆ ಹೇಳಿದ್ವಿ, 3 ಲೈಟ್ ಹಾಕ್ಲಿಕ್ಕೆ ಹೇಳಿದ್ದಾರೆ, ಇನ್ನೂ ಹಾಕಿಲ್ಲ.
ಪಂಚಾಯತಿಯವರು. ಲೈಟ್ ಕೂಡ ಇಲ್ಲ, ಇಲ್ಲ ಬೀದಿ ದೀಪ ಕೂಡ ಇಲ್ಲ. ಇಲ್ಲ, ಒಂದು ಕಡೆ ರಸ್ತೆ ಗುಂಡಿ, ಗುಂಡಿ ರಾತ್ರಿ ಹೋಗ್ಬೇಕಾದ್ರೆ ಬಿದ್ರು ಬಿದ್ರು ಯಾರು ಕೇಳುವವರಿಲ್ಲ. ಗೊತ್ತು ಆಗಲ್ಲ. ಹೌದು, ಓಕೆ. ಸೊ ಇದಕ್ಕೆ ನೀವು ಮನವಿ ಮಾಡಿದಿರಾ ಈ ರಸ್ತೆ ಬಗ್ಗೆ? ಮಾಡಿದಾರ ಅಂತ ಗ್ರಾಮಸ್ಥರೆಲ್ಲ ಮಾಡಿದ್ದಾರೆ. ಹ್ಮ್. ಅವತ್ತೊಮ್ಮೆ ಮಣ್ಣೆಲ್ಲ ಹಾಕಿದ್ರು, ಮಣ್ಣೆಲ್ಲ ಹೋಗಿದೆ ಈಗ. ಮಳೆ ಬಂದು ಉಳಿಯೋದಿಲ್ಲ, ಮಳೆ ಬಂದಾಗ ಹೌದು, ಉಳಿಯೋದಿಲ್ಲ. ಉಳಿಯೋದಿಲ್ಲ. ಓಕೆ, ನಿಮ್ಮ ಆಗ್ರಹ ಏನು? ನಮಗೆ ರೋಡ್ ಒಳ್ಳೆದಾರೆ, ಎಲ್ಲರ ಮಕ್ಕಳಿಗೆ ಅದು ಒಳ್ಳೇದಾಗ್ತದೆ. ಕೂಡ ಮುಖ್ಯ ರಸ್ತೆ ಹೌದು, ಇದೆ, ಮುಖ್ಯ ರಸ್ತೆ. ಹತ್ರನೇ ಇದೆ. ಮಕ್ಕಳಿಗೆ ಹೋಗ್ಲಿಕ್ಕೆ ಆಗ್ತದೆ, ನೀರೆಲ್ಲ ನಿಲ್ಲದ ಹಾಗೆ ಹೋದ್ರೆ ಒಳ್ಳೇದಲ್ಲ ಎಲ್ಲರಿಗೂ. ನಾನು ಹೀಗೆ ಇಲ್ಲಿರುವಂತಹ ಪ್ರತಿ ಗುಂಡಿ ಮೇಲೆ ಕೂಡ ಇಳಿದು ನೋಡಿದೀನಿ, ಎಲ್ಲವೂ ಕೂಡ ಹಾಗೇನೆ ಪಾದ ಮುಳುಗುವಷ್ಟು ಗುಂಡಿ ಇದೆ. ವಾಹನಗಳು ಇಲ್ಲಿ ಹೋದ್ರೆ 100% ಆಗಿ ಜಖಮ್ ಆಗುತ್ತೆ. ಹೇಗೋ ಒಂದು ಬ್ಯಾಲೆನ್ಸ್ ಮಾಡಿ ಸರ್ಕಸ್ ಮಾಡ್ಕೊಂಡು ಈ ರಸ್ತೆ ಮೇಲೆ ಹೋಗ್ತಾರೆ. ಸೊ ಆಗ್ಲೇ ತುಂಬಾ ಮಂದಿ ಹೇಳಿದ್ರು, ಧರ್ಮಸ್ಥಳದ ಅರ್ಚಕರು ಇದೇ ಒಂದು ದಾರಿ ಮೂಲಕ ಬರಿಗಾಲಲ್ಲಿ ಬರ್ತಾರೆ, ಈ ರಸ್ತೆ ಮೂಲಕ ಬಂದು ತೀರ್ಥವನ್ನು ತೆಗೆದುಕೊಂಡು ಹೋಗ್ತಾರೆ. ಒಂದು ವೇಳೆ ವಾಹನಗಳು ಸ್ಪೀಡ್ ಆಗಿ ಬಂದಾಗ ಅವರ ಮೈ ಮೇಲೆ ಕೆಸರು ರಟ್ಟುವಂತ ಚಾನ್ಸ್ ಕೂಡ ತುಂಬಾ ಅನೇಕ ಇರುವಂತದ್ದು. ಜೊತೆಗೆ ಕೆಸರುಮಯ ರಸ್ತೆ, ಗುಂಡಿಮಯ ರಸ್ತೆ, ಅವರು ಹೇಗೆ ಹೋಗ್ಬೇಕು? ಜೊತೆಗೆ ಅನೇಕ ಶಾಲಾ ಮಕ್ಕಳು, ಕಾಲೇಜು ಮಕ್ಕಳು ಕೂಡ ಇದೇ ರಸ್ತೆ ಮೂಲಕ ಹೋಗ್ತಾರೆ. ಆಟೋ ಚಾಲಕರು ಅಂತ ಈ ರಸ್ತೆ ಮೂಲಕ ಹೋಗೋಕೆ ಒಪ್ಪುತ್ತಾ ಇಲ್ಲ ಅನ್ನುವಂತ ಕೂಡ ಹೇಳುವಂತದ್ದು. ಒಟ್ಟಾರೆಯಾಗಿ ಕಳೆದ ವರ್ಷ ಪ್ರತಿಭಟನೆ ಮಾಡಿದ್ದಾರೆ, ಬಾಳೆ ಗಿಡ ನೆಟ್ಟು. ಇದೀಗ ಆ ಬಾಳೆ ಎಲ್ಲ ಗೊನೆ ಬಿಟ್ಟು ಫಲ ಸಿಕ್ಕಿರುವಂತದ್ದು. ಸೊ ಈ ರಸ್ತೆಯಲ್ಲೇ ಕೂತು ವಾಹನ ಸಂಚಾರಕ್ಕೆ ತಡೆ ಕೊಟ್ಟು ಈ ಒಂದು ಪ್ರತಿಭಟನೆ ಮಾಡಕ್ಕೆ ಇಲ್ಲಿರುವಂತ ಗ್ರಾಮಸ್ಥರು ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲರ ಆಗ್ರಹ ಒಂದೇನೆ, ಇಷ್ಟು ವರ್ಷವಾಯ್ತು ಈ ರಸ್ತೆ ಹದಗೆಟ್ಟು, ಆಲ್ಮೋಸ್ಟ್ 5-6 ವರ್ಷ ಆಯ್ತು. ರಸ್ತೆಯಾಗಿಯೇ ಒಂದು 10 ರಿಂದ 15 ವರ್ಷ ಮೇಲಾಯ್ತು. ಆದ್ರೆ ಈವರೆಗೆ ಕೂಡ 1% ಕೂಡ ಅಭಿವೃದ್ಧಿಯನ್ನು ಈ ರಸ್ತೆ ಕಾಣಿಲ್ಲ. ಹಾಗಾಗಿ ಇನ್ನಾದ್ರೂ ಈ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಕಡೆ ನೋಡ್ಲಿ. ಈ ರಸ್ತೆ ಕೂಡ ಅಷ್ಟೇ, ಈ ರಸ್ತೆಯ ಜನರು ಏನು ಪಾಪ ಮಾಡಿದ್ದಾರೆ? ನಮಗೂ ಕೂಡ ಒಂದು ಯೋಗ್ಯವಾಗಿ ಹೋಗುವಂತ ರಸ್ತೆ ಬೇಕು ಅನ್ನೋದು ಈ ರೀತಿ ಗ್ರಾಮಸ್ಥರ ಆಗ್ರಹ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಷ್ಟೇ ಹೇಳುವಂಥದ್ದು, ಆದಷ್ಟು ಬೇಗ ಈ ರಸ್ತೆ ಅಭಿವೃದ್ಧಿ ಆಗ್ಲಿ ಅನ್ನುವಂಥದ್ದು. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಏನಂತಾರೆ ಕಾದ್ ನೋಡ್ಬೇಕಾಗಿದೆ. ವನೀಶ್ ಹಾಗೂ ಪ್ರಸಾದ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಧರ್ಮಸ್ಥಳ.